ಮತ್ತೆ ಯಾಕೆ ಅಧಿಕ ಪ್ರಸಂಗ ಸುಮ್ಮನೆ ನಾವೆಲ್ಲ ಯುವಕರು ಯಾರ ಕ್ರೈಸ್ತರು? ನೀವು ಕಿರಾತನ್ನ. ಯಾರು? ಯಾವ ಭಾಷೆ ಪುಣ್ಯಾತ್ಮದು? ಹೆಸರು? ನನ್ನ ಹೆಸರು ಕಿರಾತ. ನಾವೆಲ್ಲರೂ ಎಲ್ಲರೂ ಒಂದಾಗಿ ಹೋಗುವಂತ ಜಾಗ ನಮ್ಮದು ಯಾವುದು? ನಾವೆಲ್ಲರೂ ಪೇಂಟೆಗೆ ಹೊರಟೆ. ಹೋಗಿ ಬಾ, ಹೋಗಿ ಬಾ. ಡೊಳ್ಳು ಹೊಟ್ಟೆ ಹೊತ್ತುಕೊಂಡು ಪೇಟೆಗೆ ಹೋಗಿ ಒಮ್ಮೆ ಹೋಗು. ಯಾವ ಪೇಟೆಗ? ಪೇಟೆಗಲ್ಲ, ನಾವೆಲ್ಲರೂ ಒಂದಾಗಿ ಪೇಟೆಗೆ ಆಗಿ ಹೋಗುವುದು. ಇಂದು ಕೂಡ ಹಾಗೆ ಎಲ್ಲರನ್ನು ಸೇರಿಸಿ ನಾವು ಓಲಗವನ್ನು ಇಟ್ಟಾಗಲೇ ಉಲ್ಲಾಸದಿಂದ ಹುಮ್ಮಸದಿಂದ ಕುಣಿತಾರೆ, ಕೇಕೆ ಆಡುತ್ತಾರೆ. ಯಾಕೆ? ಇವತ್ತು ನಿಂತ ನಿಲುಮೆ ನಮ್ಮದು ಬೇಟೆಗೆ. ನಮ್ಮ ಬೇಟೆ ಎಲ್ಲಿಂದ ಎಲ್ಲಿವರೆಗೆ? ನಾವು ಹೊಂಟದ್ದು ಬೇಟೆಗೆ. ನಮ್ಮ ಬೇಟೆ ಎಲ್ಲಿಂದ ಎಲ್ಲಿಯವರೆಗೆ? ಪಡುಬಿದ್ರೆಯಿಂದ ತೊಡಗಿ ಮೂಡಬಿದ್ರೆಯವರೆಗೆ. ಯಾರಿಗಾದ್ರೂ ಸಾಲ ಕೊಟ್ಟಿದ್ಯಾ? ಯಾವುದು? ಅಲ್ಲ, ಯಾರಿಗಾದ್ರೂ ಸಾಲ ಕೊಡ್ಲಿಕ್ಕುಂಟಾ? ಅಲ್ಲ, ತಕೊಳ್ಳಿಕ್ಕುಂಟಾ? ಏನು? ಪಡುಬಿದ್ರಿಂದ ಮೂಡಬಿದ್ರೆವರೆಗೆ ಕಿನಾರೆ. ಹಾಗಲ್ಲ ಪುಣ್ಯಾತ್ಮ, ಅದು ಸಮುದ್ರ. ಹಾಗಲ್ಲ, ಅದು ಕಿನಾರೆಯಿಂದ ಮೂಡು ಕಿನಾರೆವರೆಗೆ ಹೊಂಟವರು ನಮ್ಮ ಬೇಟೆ. ನಾವು ಬೇಟೆಗೆ ಹೋಗುವಾಗ ಎಲ್ಲರೂ ಒಂದಾಗಿ ಹೋಗ್ತೇವೆ. ಆಮೇಲೆ ಒಬ್ಬೊಬ್ಬರು ಒಂದು ಕಡೆಗೆ ಹೋದ್ರೆ ಅವರನ್ನು ಹುಡುಕುವುದು ಹೇಗೆ? ಅವರು ಸಿಗಲಿಕ್ಕಿಲ್ಲ. ಎಷ್ಟು ದೊಡ್ಡ ಕಾಡು, ಎಷ್ಟು ವಿಶಾಲವಾಗಿದೆ. ಹೋಗುವಾಗ ಎಷ್ಟು ಜನ ಇದ್ದೇವೆ ಅಂತ ಲೆಕ್ಕ ಬೇಡ, ತಿರುಗಿ ಬರುವಾಗ ಅದರಲ್ಲಿ ಎಷ್ಟು ಉಳಿತದೆ ಅದು ಲೆಕ್ಕ ಬೇಕು. ಯಾಕೆ ಕೊಡಬೇಡ್ವಾ ಏನಾದ್ರು? ನಮ್ಮಲ್ಲಿ ಕಡಿಮೆ ಆಗಿದೆ. ಹೋದವರು ಎಲ್ಲ ಹಿಂದೆ ಬರಬೇಕು. ಹಾಗೆ ಬರದ ಕೂತೊಳ್ದಿದೆ. ಯಾಕೆ? ನಾವು ಕೊಡುವುದನ್ನು ಕಡಿಮೆ ಮಾಡಲಿಲ್ಲ. ಸಿಕ್ಕಿದ್ರಲ್ಲಿ ಸಮಾಪಾಲ್ ಸಿಕ್ಕಿದ್ರೆ ಸಿಗ್ತದೆ. ಹಾಗಾಗಿ ನಾವು ಹೋಗುವಾಗ ನಮ್ಮ ನಿಲುಮೆ ಉಂಟು. ಯಾವುದು? ಎಷ್ಟು ಮಂದಿ ಇದ್ದೇವೆ, ಬರುವಾಗ ಎಷ್ಟು ಮಂದಿ ಇದ್ದೇವೆ, ಆ ಲೆಕ್ಕಾಚಾರ ಬೇಕಲ್ಲ. ಲೆಕ್ಕಾಚಾರ ಕೊಡುವುದು ಯಾರು? ನಮಗೆ ಲೆಕ್ಕ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಆದ್ರೂ ಪರಂಪರೆ ಬಿಡಬಾರ್ದು. ಏನು ಹೇಳ್ತಿ? ಹೌದಲ್ಲ? ಅದೇ ಲೆಕ್ಕ ಮಾಡ್ಲಿಕ್ಕೆ ಮನಸ್ಸಿಲ್ಲ. ಅಲ್ಲ, ಬೇಡ, ಯಾವಾಗ್ಲೂ ಲೆಕ್ಕ ಮಾಡಿದ್ದನ್ನೇ ಮಾಡುದಲ್ಲ, ಸುಮ್ಮನೆ ಯಾಕೆ? ಇವತ್ತೊಂದು ಲೆಕ್ಕಾಚಾರ ಬೇಕು. ಮಾಡುವ. ನೀನು ಇವತ್ತಿನವಲ್ಲ, ನನ್ನ ಅಪ್ಪನ ಕಾಲದಲ್ಲಿ ಇದ್ದವ. ನಿಮ್ಮ ಅಪ್ಪನ ಕಾಲದಲ್ಲಿ ಎರಡು ತೆಗೆದುಕೊಳ್ತೀಯ? ನನ್ನ ಅಪ್ಪನ ಕಾಲದಲ್ಲಿ ಇದ್ದವ. ಹೌದು. ಆದ ಕಾರಣ ನಿನಗೊಂದು ನಮೋ ನಮ. ನಮೋ ನಮ. ಮಾಡುವ. ನೀವು ತಮ್ಮ ಇಲ್ಲಿ ಲೆಕ್ಕ ಹಿಂಗೆ ಮಾಡಿದ್ರೆ ಎಷ್ಟು ಜನ ಅವರೇ? ನಮ್ ಬಹಳ ಕಷ್ಟ ಅಲ್ವಾ? ತುಳಸಿ ಕಟ್ಟೆಗೆ ಸುತ್ತ ಬಂದಂಗೆ ಸುತ್ತರಿ. ಒಟ್ಟು 2, 3, 4, 5, 6, 7, 8, 10, ಲೆಕ್ಕ ಸಿಕ್ಕಿತ್ತ? ಸುತ್ತ ಬಂದವರೇ ಸುತ್ತ ಬರ್ತಾರೆ. ಸರಿಯಾಗಿ ನೋಡಿದ್ದೀರಾ? ನಮ್ಮಲ್ಲಿ ಸುತ್ತ ಬಂದವರು ಸುತ್ತ ಬರುದಿಲ್ಲ. ಇಲ್ಲ. ಯಾಕೆ? ಎಷ್ಟು ಮಂದಿ ಕಣಗಾರಿದ್ದಾರೆ. ಹೌದು. ಆದ್ರೆ ಸುತ್ತ ಬಂದವರು ಸುತ್ತ ಬರ್ಲಿಕ್ಕೆ ಆಗ್ತದೆ? ಆಗುದಿಲ್ಲ. ಒಬ್ಬರ ಮೇಲೆ ಒಬ್ಬರು, ಒಬ್ಬರ ಮೇಲೆ ಒಬ್ಬರ ಮೇಲೆ ಒಬ್ಬರು. ಹೌದೌದು. ಕ್ರಿಶ್ಚನ್ನ ಎಲ್ಲ ಲೆಕ್ಕ ಮಾಡಿ ಅವನಿ ಮಾಡು. 1, 2, 3, 4. ನಿಲ್ಲಿಸು. ಒಂದಾದ ಮೇಲೆ 2.
ಲೆಕ್ಕದಲ್ಲಿ 2. ಲೆಕ್ಕದಲ್ಲಿ 2. ಆಮೇಲೆ ಆಮೇಲೆ ಮೂಗುಡು ಉಂಟಾ? ಲೆಕ್ಕದಲ್ಲಿ ಲೆಕ್ಕದಲ್ಲಿ 3. ಮೂಗುಡು. ಆಮೇಲೆ ನಕ್ಕು. ಅಯ್ಯೋ ಪುಣ್ಯಾತ್ಮ ನಕ್ಲಿಕ್ಕೆ ಬರ್ತಾ ಇದ್ದಾನಲ್ಲ. ಎಲ್ಲಿಗೆ ನಕ್ಲಿಕ್ಕೆ ನೀ ನಕ್ಕು. ನಕ್ಕು ಲೆಕ್ಕದಲ್ಲಿ 4. 4. ಆಮೇಲೆ 5. ಯಾವ 5. ಲೆಕ್ಕದಲ್ಲಿ 5, 6. ಲೆಕ್ಕದಲ್ಲಿ 5, 6. ಎಲ್ಲಂಟು ಹುಂಗೋತಾತು. ನಿನಗೆ ಅದೇ ನೆನಪಿರುವುದು. ಒಮ್ಮೆ ಇಲ್ಲಿಗೆ ಬರುವುದು, ಸಮಯ ನೋಡುವುದು, ಎಷ್ಟೊತ್ತಿಗೆ ಊಟ ಬರ್ತದೆ, ಆ ಲೆಕ್ಕಾಚಾರ. 8 ಆದ ಮೇಲೆ ಹುಂಗೋತಾತು. ಎಂತದು? ಹುಂಗೊತ್ತು. ನೀನು ಅವರ ಪಕ್ಷಕ್ಕೆ ಯಾವಾಗ ಸೇರಿದ್ದು? ಅವರ ಹುಂಗೊತ್ತಲ್ಲ, ಮತ್ತೆ ಹುಂಗೊತ್ತು. ಲೆಕ್ಕದಲ್ಲಿ 9. 9. ಆಮೇಲೆ 10. ಎಲ್ಲಿಗೆ ಹತ್ಯ ಪುಣ್ಯಾತ್ಮ? ಅವನಿಗೆ ಹತ್ತಲಿಕ್ಕೆ 10 ಅಂತ ಲೆಕ್ಕದಲ್ಲಿ ಹೇಳಿದ್ರೆ ನೀನು ಮರ ಹತ್ತಲಿಕ್ಕೆ ಹೊರಟು. ಅವನಿಗೆ ಅಭ್ಯಾಸ ಉಂಟು ಮರ ಹತ್ತಿ. ಲೆಕ್ಕದಲ್ಲಿ 10. 20. ಅವರು ಬೇಡ. ನಾನು ಬರುವಾಗಲೇ ಹೇಳಿದ್ದಾಳೆ 20 ಬಂದವರು ಬರುವುದು ಬೇಡ. 20. ನಿನಗೆ ಬರಲಿ 20. 10ಕ್ಕೆ 10 ಸೇರಿದ್ರೆ 20. 20 ಅಲ್ಲ, ಹಾ. 20. ಆಮೇಲೆ 30, 40. ಯಾರು ತಪ್ಪಿಸಿದ್ದಾರೆ? ನೋಡ್ಬತ್ತು. ನಾಡ್ಬತ್ತು ಯಾಕೆ? ಲೆಕ್ಕದಲ್ಲಿ 40. 40. 50, 60. ಸಾಕ? ಹಾ. ನಿನಗೆ ಅಷ್ಟೇ ಸಾಕು. ಹಾ. ನಿನಗೆ ಅಷ್ಟೇ ಸಾಕು. ಅದಲ್ಲ, ಲೆಕ್ಕದಲ್ಲಿ 60. ಲೆಕ್ಕದಲ್ಲಿ 60. 80, 90, 100. ಎಲ್ಲಿಗೆ ನೋಡ್ತೀಯ? ಕೋಳಿಗೋಡಿಗೆ 100 ಇದ್ದಾಗೆ ನೋಡ್ತಾನೆ. ನೀನೇ ಅಭ್ಯಾಸ ಹೇಳಿದವ. ಕೋಳಿಗೋಡಿಗೆ 100 ಬೇಕು ಅಂತ ನೀನೇ ಹೇಳಿದವ. ಲೆಕ್ಕದಲ್ಲಿ 100 ಅಂತ ಹೇಳಿದಲ್ಲ, 100. ಲೆಕ್ಕದಲ್ಲಿ 100. ಆಮೇಲೆ 100, 200, 300, 400. ಇಷ್ಟು ಬೇಗ ಮರ ಮುರಿಬೇಡ. ಅಲ್ಲ ಯಾಕೆ 400? ನೀವು ಮುರಿಲಿಕ್ಕೆ ಹೋಗ್ಬೇಡಿ ಅಜ್ಜ, ನಾವಿದ್ದೇವಲ್ಲ ಮುರಿದು. ಮರ ಮುರಿತೈತಲ್ಲ. 400, 500. ಲೆಕ್ಕದಲ್ಲಿ 400. 400. ಆಮೇಲೆ 500, 600, 700, 800, 900 ಸಾರ ಆಯ್ತು. ಸಾರು ಮಧ್ಯಾಹ್ನಕ್ಕೆ ಬಹಳ ಒಳ್ಳೆ. ಮಧ್ಯಾಹ್ನ ಬೆಳ್ತಿಗೆ ಹಾಕಬೇಕು ಊಟಕ್ಕೆ. ಊಟದ ಸಾರಲ್ಲ, 1 ಸಾರು. ಲೆಕ್ಕದಲ್ಲಿ 1,000. 1,000. ಆಮೇಲೆ 10,000, 20,000. 1 ನಶ್ಯ. ಇದ್ದಾರ ನಮ್ಮಲ್ಲಿ 1 ನಶ್ಯ. ಲೆಕ್ಕದಲ್ಲಿ 1 ಲಕ್ಷ. ಲಕ್ಷದಲ್ಲಿ 1 ಲಕ್ಷ, 2 ಲಕ್ಷ, 10 ಲಕ್ಷ, 1 ಕೋಟಿ ಪಾಂಡಿ ಪರ್ಕಾಲಿ. ಎಂತದು? ಕೋಟಿ ಪಾಂಡಿ ಪರ್ಕಾಲಿ. ಇದ್ದಾನ ಕೋಟಿ? ಲೆಕ್ಕದಲ್ಲಿ ಪರ್ಕಾಲಿ. ಲೆಕ್ಕದಲ್ಲಿ 1 ಕೋಟಿ. ಆಮೇಲೆ ಪರ್ಕಾಲಿ, ಪಾಂಡಿ ಪರ್ಕಾಲಿ. ಲೆಕ್ಕ ಮತ್ತೆ ಲೆಕ್ಕ ಇಲ್ಲ. ಒಂದು ಅರ್ಬುದ ಆಯ್ತು. ಹೌದು. ಆಮೇಲೆ ಅಷ್ಟು ಜನ ಅವ್ರೆ. ಹೌದಾ? ನೋಡುವಾಗ ಗೊತ್ತಾಗ್ತದೆ. ಹೌದು. ಸರಿಯಾಗಿ ದಿಷ್ಟಾಯಿಸಿ ನೋಡು. ಕಾಣುದಿಲ್ಲ. ಹೌದು. ಎಲ್ಲಿಂದ ಎಲ್ಲಿವರೆಗಿದೆ ನಮ್ಮ ಸೇನೆ? ಹೌದಾ? ವಿದ್ಯಾಪಣ್ಣ ಇಷ್ಟನ್ನ ನೀನು ಪೆಟ್ಟು ತಿನ್ನುವ ಲಕ್ಷಣ ಪೂರ್ತಿ ಉಂಟು. ಇಲ್ಲಿ ಹಾಗೆ ಹೇಳ್ಬೇಡ ಪುಣ್ಯಾತ್ಮ. ಕಿರಾತಣ್ಣ, ಇಲ್ಲಾದ್ರೆ ಪುಂಗವ. ಯಾರು? ಪುಂಡವಲ್ಲ, ಪುಂಗವ. ಯಾರ ಜಾತಿಯವಳ? ಅಲ್ಲ, ಒಂದು ಲೆಕ್ಕಾಚಾರ ಆಯ್ತು. ಹೌದು. ನಾವು ಬೇಟೆಗೆ ಹೋಗುವಾಗ ಬರೀ ಕೈಯಲ್ಲಿ ಹೋಗುದ ಅಲ್ಲ, ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ಆಯುಧ ಬೇಕಲ್ಲ. ಯಾರಲ್ಲಿ ಯಾವ ಆಯುಧ ಇದೆ ಎಂದು ವಿಚಾರಿಸಿ. ನಿನ್ನಲ್ಲಿ ಏನಾಯ್ತಪ್ಪ? ನಿನ್ನಲ್ಲಿ ಆಯ್ತಪ್ಪ? ಪರ್ಸು. ನಿನ್ನಲ್ಲಿ ಅವನಲ್ಲಿ ಪರ್ಸು ಉಂಟು. ನಿನ್ನಲ್ಲಿ ಪರ್ಸು ಉಂಟು. ಪರಸು. ನಿನ್ನಲ್ಲಿ ಬಾಣ. ಸಿಕ್ಕಿದ್ದ ಯಾವ ಆಯುಧ? ಒಬ್ಬೊಬ್ಬರಲ್ಲಿ ಒಂದೊಂದು ಆಯುಧ ಉಂಟು. ಯಾವುದಲ್ಲ? ಈಟಿ ಕಟಾರಿ, ಕೋಟಿ ಬಂಡಾರಿ, ಬೆತ್ತದ ಕೊಡಿ, ಬೆರಕು ಮಾರಿ, ಕಟ್ಟದ ಕೊರಿ, ರೊಟ್ಟಿಗೆ ಮಾರಿ. ಈಟಿ ಕಟಾರಿ, ಕೋಟಿ ಬಂಡಾರಿ ಯಾವುದ ಲೆಕ್ಕ? ಅದೆಲ್ಲ ಒಟ್ಟಿಗೆ ಹೇಳು. ಈಟಿ ಕಟಾರಿ, ಕೋಟಿ ಬಂಡಾರಿ, ಬೆತ್ತದ ಕೊಡಿ, ಬೆರಕು ಮಾರಿ, ಕಟ್ಟದ ಕೊರಿ, ರೊಟ್ಟಿಗೆ ಮಾರಿ. ಮುದ್ಗಾರ ಅದೆಲ್ಲ. ಮೂಸುಂಡಿ ಅದ್ಯಾಕೆ? ಅದು ಆಯುಧ. ಹೌದು. ನಿನ್ನಲ್ಲಿ ಯಾರು ಸಾಯುಧ ಪುಣ್ಯಾತ್ಮ? ಒಬ್ಬೊಬ್ಬರಲ್ಲಿ ಒಂದೊಂದು ಆಯುಧ ಉಂಟು. ನನ್ನಲ್ಲಿ ಆಯುಧ ಉಂಟು. ನಿನ್ನಲ್ಲಿ ಯಾವ ಆಯುಧ? ನನ್ನಲ್ಲಿ ಪರ್ದುಂಟು. ಹಸಿ ಮೆಣಸಿನಕಾಯಿ ಉಂಟಾ? ಹೌದು. ಹಸಿ ಮೆಣಸಿನಕಾಯಿ ಯಾಕೆ? ಊಟ ಮಾಡ್ಲಿಕ್ಕೆ. ಪರ್ದುಕ್ಕು ಇದು ಕೋಬಿ. ಅದು ಪರ್ದುಕ್ಕಲ್ಲ, ಅದು ಬಂದು. ಅದರ ಮಹತ್ವವೇನು? ಇದರ ವಿಶೇಷತೆ ನಿನಗೆ ಗೊತ್ತಿಲ್ವಾ? ನೋಡು, ಈ ಕಿವಿಗೆ ಮದ್ದು ತುಂಬಿಸ್ಬೇಕು. ಯಾರ ಕಿವಿ ತೋರಿಸುವುದು?
ಈ ಕಿವಿಗೆ ಮತ್ತು ತುಂಬಿಸಬೇಕು. ಕೋವಿಯ ಕಿವಿಗೆ ಮತ್ತು ತುಂಬಿಸಬೇಕು. ಈ ಕಿವಿಗೆ ಬೆಂಕಿ ಕೊಡಬೇಕು. ಆಮೇಲೆ ನಿಗ ಬರುವಾಗ ಹೀಗೆ ಹಿಡಿಬೇಕು. ಬರ್ತಾ ಬರ್ತಾ ಹತ್ತಿರ ಇರುವಾಗ ಇಲ್ಲಿ ರಮ್ಮು ಅಂತ ಹೇಳಿಬೇಕು. ಯಾವುದು? ರಮ್ಮು ಹೇಳಿಬೇಕು. ಯಾವುದು? ರಮ್ಮು ಹೇಳಿಬೇಕು. ಇಲ್ಲಿ ಕೆಲಸ ರಭಸವಾಗಿ ಹೇಳಬೇಕು. ರಮ್ಮು ಹೇಳಿಬೇಕು. ಆಗ ಟಕ್ಕು ಡುಮ್ಮು ನಿಗ ಹತ್ತ ನಾ ಇತ್ತ ನನ್ನ ಕೋವಿ ಕುತ್ತ. ಯಾರು ಆಯ್ದ ಬಿಡುವಾಗ ಅಲ್ಲ, ಇನ್ನ ಬಂದೂಕಿನ ವಿಷಯ ಹೇಳುವ. ಬಂದೂಕನ್ನು ರಭಸವಾಗಿ ಬಿಟ್ಟಾಗ ಅದು ನಿನ್ನದೇನು ಡುಮ್ಮ ಆಗುದು. ಟಕ್ ಡುಮ್ಮ ಅದೇ ನಿನ್ನ ಟಕ್ಕು ಆಗುದು. ಅದು ಅಂದ್ರೆ ಇದನ್ನ ಪ್ರಾಯ ಆಯ್ತಲ್ಲ ಕೋವಿಗೆ ಕೂಡ ಮೊದಲು ಒಮ್ಮೆಲೆ ಡುಮ್ಮ ಆಗ್ತಾ ಇತ್ತು. ಈಗ ಟಕ್ಕಾಗಿ ಸ್ವಲ್ಪ ಹೊತ್ತಾದ ಮೇಲೆ ಡುಮ್ಮ ಆಗುದು. ಹಾಗೆ ಪ್ರಾಯ ಆಯ್ತು. ಹಾಗೆ ಈಗ ನಾವು ಹೋಗ್ತಾ ಇರುವಾಗ ಪ್ರಾಣಿಗಳು ಇಂಥ ಪದರ್ನಲ್ಲಿ ಇದೆ ಎಂಬುದು ಗೊತ್ತಾಗಬೇಕಲ್ಲ. ಅದಕ್ಕಾಗಿ ನಮಗೆ ಬೇಟೆ ನಾಯಿ ಬೇಕಲ್ಲ, ಪದರಿನಿಂದ ಎಬ್ಬಿಸಲಿಕ್ಕೆ. ಹೌದೌದು, ನಾಯಿ ಬೇಡ. ಮತ್ತೆ ನಾಯಿ ಬೇಡವೇ ಬೇಡ. ಯಾಕೆ ಬೇಡ? ಇವ ಇದ್ರೆ ಸಾಕು. ಇವ ಏನ್ ಮಾಡ್ತಾನೆ? ಎಲ್ಲೆಲ್ಲ ಎಬ್ಬಿಸಿದ್ದಾನೆ ಅವ. ನಾನು ನಾಯ ಹಾಗಲ್ಲ, ಮತ್ತೆ ಹೇಗೆ? ನಾಯಿ ಮಾಡುವ ಎಲ್ಲಾ ಕೆಲಸ ನೀನು ಮಾಡ್ತಿ ಅಂತ ಹೇಳಿದ್ದೀವಲ್ಲ. ಎಲ್ಲಿ ಪ್ರಾಣಿ ಉಂಟು, ಎಲ್ಲಿ ಅವತ್ತಿ ಕೂರ್ತಿದೆ ಅದನ್ನು ನೋಡಿ ಆ ಜಾಗಕ್ಕೆ ನಮ್ಮನ್ನು ತಲುಪಲಿಕ್ಕೆ. ಅದಂದ್ರೆ ನಾನು ಮೊದಲು ಅಭ್ಯಾಸ ಮಾಡಲಿಲ್ಲ. ಇವ ಮೊದಲು ಅದನ್ನು ಮಾಡ್ತಾ ಇದ್ದಾನಲ್ಲ, ಅದನ್ನು ನೋಡಿ ಮತ್ತೆ ಎಲ್ಲೆಲ್ಲಿ ಎಬ್ಬಿಸ್ತಾನೆ ಅಂತ ಕಾದು ಕೂತ್ಕೊಂಡಿದ್ದೆ. ಇವ ಒಳ್ಳೆ ಮೂಸ್ತಾನೆ. 2 ವರ್ಷಕ್ಕಿಂತ ಮುಂಚೆ ಈ ಮೂಸಿ ಏನೆಲ್ಲ ಮಾಡ್ತಾ ಇದ್ದ. ಈಗ ಅಷ್ಟು ಮೂಸೋದಿಲ್ಲ. ಗೊತ್ತಾಗದಾಗೆ ಮೂಸುತ್ತಾನಂತೆ ಒಮ್ಮೆ. ಆ ವಿಚಾರ ಬಿಡುವ. ಯಾಕಂದ್ರೆ ಗೊತ್ತಾಗುವ ಹಾಗೆ ಮೂಸಲಿಕ್ಕೆ ಅವ ಇದ್ದಾನಲ್ಲ, ಹಾಗೆ ನಾನು ವಿನೋದಕ್ಕಾಗಿ ನಿಮ್ಮನ್ನು ಮಾತಾಡಿಸಿದೆ. ಹೌದು ಕಿರಸ್ತಾನ ಮುದ್ಯಪ್ಪನ. ಹಾಗಾದರೆ ಬಲ ನಿಲ್ಬೇಕಲ್ಲ. ಹೌದು, ಬಲ ನಿಲ್ಲಬೇಕಲ್ಲ. ಯಾರು ಮುಂದೆ? ಒಬ್ಬೊಬ್ಬರೇ ನಿಲ್ಲಬೇಕು. ದೇವರ ಮುಂದೆ, ಆಮೇಲೆ ಅಮ್ಮನವರು, ಆಮೇಲೆ ತಿಂಡಿಪಾತ. ಅಮ್ಮನವರು ನಿಮ್ಮ ಒಟ್ಟಿಗೆ ಬರುವ ಅಮ್ಮನವರು, ಆಮೇಲೆ ತಿಂಡಿಪಾತ, ಆಮೇಲೆ ಹೋದರೆ ಬಾರ, ಆಮೇಲೆ ಮಲಗಿದ್ರೆ ಹೇಳ, ಆಮೇಲೆ ಕಲ್ವೇರ ಕುಂಟು ಮಾಡಿ ಮಾಡ್ತಾಯ. ಅದೆಲ್ಲ ಲೆಕ್ಕದಲ್ಲಿ ಇರುವವರು. ನಿಮಗೆ ಯಾಕೆ ಬಟ್ಟೆ ಬೇಡ ತೆಗೆಯುವುದಿಲ್ಲ? ಇನ್ನೊಂದು ದುರ್ಬಿ ನೀಡ್ತೇನೆ. ತಲೆ ತೆಗಿಬೇಕಲ್ಲ, ಹಿಂದಿನ ಕಾಲು ತೆಗಿಬೇಕಲ್ಲ. ಸರಿ ಆಯ್ತು, ಈಗ ಸರಿ ಆಯ್ತು. ಬೇಟೆಯಾಡುತ್ತ ಬಂದರಾಗ ದಿನದೇ
ನೀವು ಹೇಳಿದ್ದು ಸಾಂಬಾರು ಎತ್ತದ್ದು ಅದಲ್ಲ. ಇರ್ಲಿ ಸಾವಧಾನ, ಇರ್ಲಿ ಸಾವಧಾನ, ಸ್ವಲ್ಪ ಸಾವಧಾನ ಮಾಡಿ ಅಂತ ಹೇಳಿದ್ದು. ಇಷ್ಟನ್ನ ಈ ರೀತಿ ಬೊಬ್ಬೆ ಆಡಿದರೆ ಸತ್ತ ಮಿಗ ಕೂಡ ಎದ್ದು ಓಡಿತು. ಎಂತ ಬೊಬ್ಬೆ ಹಾಕ್ಲಿಕ್ಕೆ ನೀನು ಹುಟ್ಟಿದ್ದ? ಯಾವುದು ಬೊಬ್ಬೆ ಹಾಕ್ಲಿಕ್ಕೆ ಹುಟ್ಟಿದ್ದ? ಸತ್ತ ಮೃಗ ಎದ್ದು ಓಡ್ಲಿಕ್ಕೆ ಮೃಗ ಎದ್ದು ಹೋಗುದಕ್ಕುಂಟ. ಅಷ್ಟು ಬೊಬ್ಬೆ ಹಾಕಿದ್ರೆ ಮತ್ತೆ ಅದಲ್ಲಿ ಸಾಯಿ. ನನ್ನ ಕಿವಿಗೊಂದು ಮಾತು ಕೇಳ್ತಲ್ಲ, ಇಡ್ಲಿ ಸಾಂಬಾರ್ ಈ ಕಾಡಲ್ಲಿ ಇರ್ಲಿ ಸಾವಧಾನ, ಇರ್ಲಿ ಸಾವಧಾನ ಅಂತ. ಇರ್ಲಿ ಸ್ವಲ್ಪ ಸಾವಧಾನ ಮಾಡಿ, ಸಾವಧಾನ ಮಾಡಿ. ಮುದ್ಯಪ್ಪಣ್ಣ, ನಿಮ್ಮ ಭಾಷೆ ನನಗೆ ಅರ್ಥ ಆಗ್ತದೆ. ಇವರ ಬೊಬ್ಬೆ ಒಮ್ಮೆ ನಿಲ್ಬೇಕಾದ್ರೆ ಇವರಿಗೆ ಹಸಿವಾಗಿದೆ. ಹೌದು. ಇಡ್ಲಿ ಸಾಂಬಾರ್ ಹೇಳಿದ್ರೆ ಒಮ್ಮೆ ಬೊಬ್ಬೆ ನಿಲ್ಲಿಸ್ತಾರೆ. ಹೌದು. ಇವರು ಕೇಳಿದಾರ? ತಿನ್ಲಿಕ್ಕೆ ಕೇಳಿದ್ರ? ತಿನ್ಲಿಕ್ಕೆ ಕೇಳಿದಲ್ಲ. ಇವರು ಮತ್ತೆ ಆ ರೀತಿ ಬೊಬ್ಬೆ ಹಾಕುವಾಗ ನಿಲ್ಲಿಸ್ಬೇಡ್ವಾ? ಹೌದು. ನಾವು ಹೀಗೆ ಬೊಬ್ಬೆ ಹಾಕ್ತಾ ಹೋದ್ರೆ ಈ ಕಾಡಿನಲ್ಲಿ ಹೇಗೂ ಮಿಗ ನಿಲ್ಲಿಕ್ಕಿಲ್ಲ. ಹಾಗೆಲ್ಲ ಮುದ್ಯಪ್ಪಣ್ಣ, ಒಂದೆರಡು ವಿಷಯದಲ್ಲಿ ನಾನೇ ತಪ್ಪಿ ಬಿದ್ದಿದ್ದೇನೆ. ಏನು? ನಾನು ಮೊದಲೇ ಹೇಳಿದ್ದೇನೆ, ನನ್ನ ಅಪ್ಪಣಗಳಲ್ಲಿ ನೀವಿದ್ದವರು. ಹೌದು. ಆಮೇಲೆ ನಾನು ಬಂದವ. ನಿಮಗೆ ಗೊತ್ತಬೇಕಲ್ಲ. ಹೌದಲ್ಲ. ನಾವು ಈ ರೀತಿ ಹೋದ್ರೆ ಸಿಗ್ಲಿಕ್ಕುಂಟ? ಇಲ್ಲ. ಎಲ್ಲೆಲ್ಲಿ ಯಾರ್ಯಾರು ಯಾವ ಯಾವ ಗಂಡಿಯಲ್ಲಿ ನಿಲ್ತಾರೆ ಹೇಳಿದ್ದೇವ? ಗಂಡಿಯಲ್ಲಿ ನಿಲ್ಲಬೇಕು. ಹೌದು. ಅದೌದು. ಕೇಳಿದ್ದೇವೆ ನಾವು? ಕೇಳಲಿಲ್ಲ. ಇಲ್ಲ. ಅದೇ ನಮ್ಮ ತಪ್ಪಲ್ವಾ? ಹೌದಲ್ಲ. ನೀವು ಹೇಳಿಲ್ಲ. ನಾನು ಕೇಳ್ತೇನಲ್ಲ. ನಿಮ್ಮ ತಪ್ಪಲ್ವಾ? ನಾನು ಈಗ ಕೇಳ್ತೇನಲ್ಲ. ಹೇಳು. ಯಾರ್ಯಾರಲ್ಲಿ? ನೀನು ಯಾವ ಗಂಡಿಯಲ್ಲಿ? ಕೆಳಗಂಡಿಯಲ್ಲಿ. ಕೆಳಗಂಡಿಯಲ್ಲಿ. ನೀನು ಯಾವ ಅಂಗಡಿಯಲ್ಲಿ? ಅಂಗಡಿಯಲ್ಲಿ ಕಾಡಿನಲ್ಲಿ ಅಲ್ಲ, ಗಂಡಿ. ಮೇಲ್ಗಂಡಿ. ಕ್ರೈಸ್ತನ ಒಬ್ಬೊಬ್ರು ಒಂದೊಂದು ಗಂಡಿಯಲ್ಲಿ ನಿಲ್ತಾವ್ರೆ. ಯಾರ್ಯಾರು ಯಾವ ಗಂಡಿ? ಅವ ಮೇಲ್ಗಂಡಿ, ಇವ ಕೆಳಗಂಡಿ. ನಾನು ಮಧ್ಯದ ಅಂಗಡಿಯಲ್ಲಿ ನಿಲ್ತೇನೆ. ನೀನು ಬೇಗ ಸಾಯ್ಬೇಕಾದ್ರೆ ಅಲ್ಲೇ ನಿಲ್ಬೇಕು. ಅಲ್ಲಿ ವ್ಯಾಪಾರ ಇರ್ಲಿಕ್ಕಿಲ್ಲ. ಮಧ್ಯದ ಗಂಡಿಯಲ್ಲಿ ಅದರ ಒಂದು ವಿಶೇಷತೆ ಉಂಟು. ಅದರ ಮಹತ್ವವೇನು? ಎಲ್ಲ ಗಂಡಿಯಲ್ಲಿ ಬೇರೆ ರೀತಿಯಲ್ಲಿ ಇದ್ರೆ ಈ ಗಂಡಿ ಹೇಗೆ ಕೆಳಗಿನ ನೀರು ಮೇಲೆ ಹೋಗುವ ಗಂಡಿ. ಹೋಗುವುದಿಲ್ಲ. ಹೋಗುತ್ತದಲ್ಲ. ಹೋಗುತ್ತದೆ. ಹೊಡಿಲಿಕ್ಕಿಲ್ಲ, ನೋವಾಗ ಸಾಯ್ಬೇಕು ನೀನು. ಹೋಗುತ್ತದಲ್ಲ. ಒಂದೊಂದು ಸುಳ್ಳು ಹೇಳ್ತಿ ಪುಣ್ಯಾತ್ಮ. ಯಾವತ್ತಾದರೂ ನಾವು ಗುರುಮಠದಲ್ಲಿ ಕಲಿಯುವಾಗ ಕೂಡ ನಮ್ಮ ಗುರುಗಳು ನಮಗೆ ಇಂಥ ಪಾಠ ಮಾಡಲಿಲ್ಲ. ಕೆಳಗಿನ ನೀರು ಮೇಲೆ ಹೋಗ್ತಾರೆ, ನೀನು ಬಿಡು. ಇವರ ಜೊತೆ ನಾನಿದ್ದೆ, ಇವರು ಕೂಡ ನನಗೆ ಈ ವಿಷಯ ಹೇಳಿಲ್ಲ. ಈಗ ನನಗೆ ನೀನು ಸಿಕ್ಕಿದವ. ಹೌದು. ನಿನ್ನದು ಒಂದು ಸವಾಲು. ಕೆಳಗಿನ ನೀರು ಮೇಲೆ ಹೋಗುತ್ತದೆ. ಹೋಗುವುದೇ ಇಲ್ಲ. ಹೋಗುತ್ತದೆ. ನೋಡಿ, ಈ ಸುಡು ಬಿಸಿಲಿನ ಬೇಸುಗೆ ಹೊತ್ತಿನಲ್ಲಿ ಎಲ್ಲ ಗಂಡಿಯಲ್ಲಿ ನೀರು ಸಿಗುವುದಿಲ್ಲ. ಇದು ಮಧ್ಯದ ಗಂಡಿ. ಕಾಡಿನ ಮಧ್ಯದಲ್ಲಿರುವಂತಹ ಗಂಡಿಯಲ್ಲಿ ತಂಪಿನ ಪ್ರದೇಶ ಇರ್ತದೆ. ಅಜ ಹಿಮಾಲಯ. ಹೌದು. ಆಗ ಕೆಳಗಿನಿಂದ ನೀರು ಹೊರತೆಯಾಗಿ ಮೇಲೆ ಪುಳುಂಕ 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 ಅಂತ ಬರ್ತಾ ಇರ್ತದೆ. ಅದು ಶಬ್ದ ಕೇಳ್ತಾನೆ. ಮತ್ತೆ ಕೆಳಗಿನ ನೀರು ಮೇಲೆ ಬರುವ ಗಂಡಿ ಇದು. ಇಲ್ಲಿ ನಾವು ನಿಂತ್ರೆ ಕಾಡಿನಲ್ಲಿ ಎಲ್ಲಿಯೂ ನೀರು ಸಿಗದಿರುವಾಗ ಮಿಗಗಳು ಈ ಗಂಡಿ ಹತ್ರ ಬರ್ತಾರೆ. ಆಗ ಒಂದು ಬದಿಯಲ್ಲಿ ಹೀಗೆ ನಿಲ್ಲುವುದು, ಕೋವಿಯಲ್ಲಿ ಹೀಗೆ ಹಿಡಿಯುವುದು. ಟಕ್ಕ ಡುಮ್ಮ ಅದಾತ್ತ ನಾಯಿತ್ತ. ಇದು ಕುತ್ತ ಜಾನ, ಬಲು ಜಾನ. ನಾವಾಗಿ ಬಾಜಾನಲ್ಲ, ಭಜನ ಬಲು ಜಾನ. ಈ ಕಾಡಲ್ಲಿ ಮೃಗ ನಾಕಾನೆ. ಅದರಲ್ಲಿ ಆ ಕಾಡಲ್ಲಿ 5 ಆನೆ, ಒಟ್ಟಿಗೆ 9 ಆನೆ. ಯಾರನ್ನ ಲೆಕ್ಕ ಕೇಳಿದ್ರು? ಮತ್ತೆ ಈ ಕಾಡಲ್ಲಿ ಮೃಗ ನಾಕಾನೆ.
ಬನ್ನಿ. ನಾವೆಲ್ಲರೂ ಜೊತೆಯಾಗಿ ಹುಮ್ಮಸ್ಸಿನಿಂದ ರಭಸದಿಂದ ಆ ಕಾಡನ್ನು ಬಿಟ್ಟು ಈ ಕಾಡಿಗೆ ಬಂದಿದ್ದೇವೆ. ಹೌದಣ್ಣ. ಬೇಟೆಯನ್ನು ಆಡಿದ್ದೇನೆ. ಹೌದಣ್ಣ. ನನ್ನ ಕಣ್ಣಿಗೆ ಒಂದು ಹಂದಿ ಪಿಳ್ಳೆ ಬಿತ್ತು. ಹಂದಿ ಪಿಳ್ಳೆ ಕಣ್ಣಿಗೆ ಬಿತ್ತು. ಮುದ್ಯಪ್ಪ ಕೆರೆಸ್ತಣ್ಣ ಮುದ್ಯಪ್ಪಣ್ಣ ನಾನು ಅವನೇ. ಇಷ್ಟರವರೆಗೆ ನನಗೆ ಈಗ ಕಣ್ಣಿಗೆ ಹಂದಿ ಪಿಳ್ಳೆ ಬಿದ್ದದ್ದು ಗೊತ್ತಿಲ್ಲ. ಇದು ನಿನ್ನ ಕಣ್ಣಿಗೆ ಹೇಗಣ್ಣ ಹಂದಿ ಪಿಳ್ಳೆ ಬಿತ್ತು? ನೀನೇನು ವೈದ್ಯನ? ಮತ್ತೆ ನನ್ನನ್ನು ಪರೀಕ್ಷೆ ಮಾಡಬೇಕಾಗಿ ನನ್ನ ಕಣ್ಣಿಗೆ ಒಂದು ಹಂದಿ ಪಿಳ್ಳೆ ಕಾಣ ಸಿಕ್ಕಿತ್ತು. ಖಂಡಿತು. ಅದಕ್ಕೆ ನಾನು ಈ ಬತ್ತಳಿಗೆಯಿಂದ ಬಾಣವನ್ನು ಜೋಡಿಸಿ ರಭಸವಾಗಿ ಹಂದಿಗೆ ಬಿಟ್ಟಿದ್ದೇನೆ. ನಾನು ಬಿಟ್ಟಂತ ಅಂಬು ಆ ಹಂದಿಗೆ ಹೋಗಿ ಸಿಲುಕಿದೆ. ಅದು ಎಲ್ಲಿಯಾದರೂ ಬಿದ್ದಿದ್ದರೆ ಅಲ್ಲ ನನ್ನ ಅಂಬು ಅದಕ್ಕೆ ತಾಗಿದ್ದರೆ ಆ ಅಂಬನ್ನು ತೆಗೆದು ಆ ಹಂದಿ ಪಿಳ್ಳೆಯನ್ನು ಇಲ್ಲಿಗೆ ತರಬೇಕು. ನೀನು ಬಿಟ್ರೆ ಯಾವತ್ತೂ ತಪ್ಪಲಿಕ್ಕಿಲ್ಲ. ನೀನು ಬದಿಗೆ ನಾವು ಹುಡುಕಿ 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 ರಕ್ತ ರಕ್ತ ಮೂಸ್ಕೊಂಡು ಹೋಗು. ಒಮ್ಮೆ ಹೇಳಿದೆ ನಿನ್ನ ಹತ್ರ ಹಾಗೆ ಕರಿಬೇಡ ಪುಣ್ಯ. ಅಣ್ಣ ನೀನು ಬಾಣ ಬಿಟ್ಟ ಹಂದಿ ಇಲ್ಲಿ ಎಲ್ಲೋ ಹತ್ತಿರದಲ್ಲೇ ಬಿದ್ದಿದೆ. ಏನಾಯ್ತು ನಿನಗೆ ಗುರುತಾ? ನನಗೆ ನಗ್ತ ನಗ್ತ ಪುಣ್ಯಾತ್ಮ ನಗ್ತಲ್ಲ ರಕ್ತ ರಕ್ತವನ್ನು ಮೂಸಿಕೊಂಡು ಈಗ ರಕ್ತವನ್ನು ನೆಕ್ಕಿಕೊಂಡು ಆ ದಾರಿಯಾಗಿ ಇದೆ ಬಿಸಿ ಬಿಸಿ ರಕ್ತ ಹಂದಿಯ ರಕ್ತ. ಹೌದು ಪರಿಮಳ ಬರ್ತಾ ಇತ್ತು. ಹೌದೌದು ವಾಸನೆ ಹುಟ್ಟಲಿಲ್ಲ. ಈಗ ಸತ್ತದ್ದು. ಹುಡುಕು 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 ಹುಡುಕಿ ಹುಡುಕ್ತಾ ಹೋಗುವ. ನೀನು ಕೊಂದ ಹಂದಿ ನನಗೆ ಸಿಕ್ಕಾಯ್ತೆ. ನಾನು ಕೊಂದಂತ ಹಂದಿ ನಿನಗೆ ಸಿಕ್ಕಿದ್ದು. ಯಾಕೆ ಬಿಟ್ಟು ಬಂದೆ? ಹಂದಿ ಅಲ್ಲಿ ಬಿದ್ದೈತಿ. ಹಂದಿಯ ಮೇಲೆ ಉತ್ತ ಬೆಳೆದೈತಿ. ಆಶ್ಚರ್ಯ, ಪರಮಾಶ್ಚರ್ಯ. ಈಗ ಸತ್ತ ಹಂದಿಯ ಮೇಲೆ ಉಂಟ ಬೆಳೆದೈತಿ. ಉಂಟ ಬೆಳೆದಕ್ಕೆ ಸಾಧ್ಯವೇ ಇಲ್ಲ. ಹೀಗಿರ್ಬೋದು. ಹೇಗೆ? ಪ್ರಾಣ ರಕ್ಷಣೆಯಿಂದ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕಾಗಿ ನಮ್ಮ ಕಣ್ಣು ಮಾಸುವುದಕ್ಕೆ ಎಲ್ಲಿಯೋ ಹುತ್ತ ಇತ್ತು. ಅದರ ಒಳಗೆ ಅದು ಜೀವ ರಕ್ಷಣೆಯಿಂದ ಅಲ್ಲಿ ಸೇರಿರಬಹುದು. ನಮ್ಮಲ್ಲಿ ಆಯ್ದು ಉಂಟಲ್ಲ ಹುತ್ತವನ್ನು ಹಾಗೆದು ಹಂದಿ ಪಿಳ್ಳೆಯನ್ನು ತನ್ನಿ. ಹುತ್ತವನ್ನು ಹಾಗೆದು ಹಂದಿ ಪಿಳ್ಳೆಯನ್ನು ಎಳ್ಕೊಂಡು ಬರ್ತೇವೆ. ಬನ್ನಿ ಬನ್ನಿ ಹೋಗುವ. ಇಲ್ಲಿ ಸ್ವಲ್ಪ ತಪ್ಪಿದೆ. ಹೇಗೆ? ಅದು ಉಂಟಲ್ಲ ಮತ್ತೆ ಅಲ್ಲಿ ಒಬ್ಬ ಮಾರಿ. ಯಾರಿಗೆ ಕೇಳುವಾಗ ಹೇಳಬೇಡ. ನೀನು ಹೇಳಿದ ಶಬ್ದ ಹೇಗೆ ಗೊತ್ತಲ್ಲ? ಅದು ಪೆಟ್ಟು ತಿನ್ನುವ ಶಬ್ದ. ಹಾಗೆಲ್ಲ ಪುಣ್ಯಾತ್ಮ. ಮತ್ತೆ ನಾವು ಕೊಂದಂತ ಹಂದಿಯ ಮೇಲೆ ಉತ್ತಲ್ಲ ಭಾರಿ ಮನುಷ್ಯ ಅವನು ಮಾತನಾಡಬಹುದು. ಹಾಗಾಗಿ ಒಂದೊಂದು ಭಾಷೆಯಿಂದ ನೀವೆಲ್ಲರೂ ಮಾತಾಡಿ. ಎಲ್ಲರೂ ಮಾತಾಡ್ಬೇಕ? ನಾನು ಮಾತಾಡಿ. ಒಬ್ಬ ಮಾತಾಡಿದೆ ಸರ್. ಒಬ್ಬ ಮಾತಾಡ್ತೆ. ನಮ್ಮ ಭಾಷೆಯಲ್ಲೇ ಮಾತಾಡ್ತೆ. ರಾಮ್ ರಾಮ್ ಅಣ್ಣ. ಅಣ್ಣ ನಿಮ್ಮನ್ನು ಕಾಣುವಾಗ ನೀವೇನೋ ಆಚೆಯವರಾಗೆ ಕಾಣ್ತೀರಣ್ಣ. ಇದು ನಾವು ಕೊಂದ ಹಂದಿ ಆಯ್ತು. ಈ ಹಂದಿಯನ್ನು ನೀವು ಈಗ ಕಾಲಿನಾಡಿಯಲ್ಲಿ ಹಾಕಿಕೊಂಡು ನಿಂತಿದ್ದೀರಲ್ಲ, ಇದು ಸರಿಯಾ ಅಣ್ಣ? ನಿಮಗೆ ಹಂದಿ ತಿನ್ನಬೇಕು ಅಂತ ಇದ್ರೆ ನಾವು ಅಲ್ಲಿ ಮಾಂಸ ಮಾಡುವಾಗ ಬನ್ನಿ, ನಿಮಗೆ ಒಂದು ಕಿವಿಯೋ ಒಂದು ಕಾಲ ಕೊಡ್ತೇವೆ. ಸುಮ್ಮನೆ ಯಾಕೆ ಕಿರಿಕಿರಿ ಮಾಡುವುದು? ಅದನ್ನು ನಮಗೆ ಕೊಡಿ. ಮುದಿಯಪ್ಪಣ್ಣ, ನೀವು ಯಾವ ಭಾಷೆಯಲ್ಲಿ ಮಾತಾಡಿದ್ದು? ನಮ್ಮ ಭಾಷೆಯಲ್ಲಿ ಮಾತಾಡ್ತಾನೆ. ನಮ್ಮ ಕನ್ನಡ ಭಾಷೆ. ಹೌದು. ನಿನಗೆ ಕೆಲವೆಲ್ಲ ಭಾಷೆ ಬರ್ತಾ ಉಂಟಲ್ಲ? ಹೌದು. ಒಂದೊಂದೇ ಭಾಷೆಯಲ್ಲಿ ಮಾತಾಡ. ಒಂದೊಂದು ಭಾಷೆ. ಈಗ ನಿನ್ನಲ್ಲಿ ಎಷ್ಟು ಭಾಷೆ ಉಂಟು ಎಲ್ಲ ಉಪಯೋಗಿಸಿ. ಎಲ್ಲ ಭಾಷೆ ಬೇಡ, ಒಂದೆರಡು ಭಾಷೆಯಲ್ಲಿ ಮಾತಾಡ್ತೇನೆ. ಇಲ್ಲದಿದ್ರೆ ಆಗ್ಲಿಕ್ಕೆ. தம்பி வணக்கம். ஏட்டா இதா ஏட்டா இங்கே നോക്ക് ഇതാ ഏട്ടാ. ഇത് നീ എവിടുന്ന് വന്നത്? എന്താ നിന്റെ പേരെന്താണ്? അല്ല, ഇടക്ക് വന്നിട്ട് ഞങ്ങൾക്ക് വന്ന പന്നിൻ്റെ കാലിൻ്റെ ഇട്ടിട്ട് നിന്നിനല്ലേ മോനെ, നിനക്ക് ഇതെല്ലാം സരി കാണുന്ന റോക്ക.
ഇതാ ഇവിടെ വെറുതെ നീ പ്രശ്നം ആക്കണ്ട. ഞങ്ങൾക്കൊന്ന് പഞ്ഞാണിത്. ഈണ്ട നമ്മൾക്ക് കൊടുത്തിട്ട് നിനക്ക് ഇറച്ചി വേണോ, ഞങ്ങൾ എവിടേക്ക് വാ. എന്താങ്കിൽ നിനക്ക് കുറച്ച കൊടുക്ക. ഇല്ലെങ്കിൽ നീ ಕ್ರೈಸ್ತಣ್ಣ ನಾನೀಗ ಮಲಯಾಳ ಭಾಷೆಯಲ್ಲಿ ಮಾತಾಡಿದೆ. ಯಾವುದು ಭಾಷೆ? ಮಲಯಾಳ. ಈಗ ಇರುವುದು ಅದೇ. ಕೇರಳದ್ದು ಅಲ್ಲ, ಈಗ ಇರುವುದು ಅದೇ. ಯಾವುದು ನೀನು ಮಾತಾಡಿದ್ದು? ಮಲಯಾಳ ಭಾಷೆ. ಮಲಯಾಳ ಭಾಷೆ. ಆ ಭಾಷೆಯಲ್ಲಿ ಮಾತಾಡ್ದೆ. ಅವ ಏನು ಅದಕ್ಕೆ ಪ್ರತಿಕ್ರಿಯೆ ಇಲ್ಲ. ಬೇರೆ ಯಾವ ಭಾಷೆ ಗೊತ್ತುಂಟು? ಇನ್ನೊಂದು ಭಾಷೆಯಲ್ಲಿ ಮಾತಾಡ್ತೇವೆ. ಯಾವುದು? ನಮ್ಮ ತೌಳವನ್ನಾಡಿನ ಮಾತಾಡು. ಸರಿಯಾಗಿ ಒಪ್ಪಬೇಕು. ಮಾತಾಡ್ತೇನೆ. ಅಣ್ಣ ನಮಸ್ಕಾರ. ಗುರ್ತಾಯ್ಕೆ ನಿನ್ನ ನಿಕ್ಲೆಗೆ ಎಂಕಲ ಮತ ಗುರ್ತ ತಿಕ್ಕಂದು ಮಾರೆ. ನಿಕ್ಲು ಓಡೆ ಎತ್ತುದಾತಲಿ ನಿಕ್ಲನ ತರೆಟ್ಟು ದಾದಾಂದು ಉಂಡ ಮಾರೆ ದಾಯ್ತಂದೇನೆತ್ತರಿ ಇನ್ನು ಮಾತ ನಿಕ್ಲೆಗೆ ಪಂಡು ನಾನು ಪೊಕ್ಕಡೆ ನಾಲ್ನಾಳೆ ಎನ್ಮೆನ್ಮ ಕೊಟ್ಟಿಟ್ಟು ವಹಿಸೊಂದು ಈ ನಮೂನೆ ಬರ್ತದೆ. ಬೆಗರು ಬಿಚ್ಚ ಒಂದು ತಿಕ್ಕನೆತ ಐದಕ್ಕೆ ಮಾತ ಕೈ ಪಾಡ್ದು ಕೈ ಕಾರ್ಟು ಗಾಯ ಮಲ್ತೊಂದು ನಿಕ್ಲೆಗೂ ಮಾತ ಅಗತ್ಯ ಉಂಡ. ಅಚ್ಚೆ ಈ ದಾಣಿ ನೆನತೆ ಅಂದ್ರೆ ಎಂಕಲ ಕೆರ್ನ ಪಂಜಿನಿ ಮುಲ್ಪ ಆನಮ್ ಎಂಕಲ ಭಂಗ ಆಗ್ತದೆ. ಎಂಕಲ ಏರಿಯಾದ ಕೇಂದ್ರ ನರಕವನ್ನಾಗ ಎಂಕಲ ಕೆರ್ನ ಪಂಜಿನ ಕಾರ್ತಾಡಿಟ್ಟಬಾರ್ದು ಉಂಟದಾತ ಮಂಡ್ಯ ಸಾರಿಂಡ ನಿಕ್ಕೆ ಕೊರಿಯ ನಿಕ್ ಅಂತೆಲ್ಲ ಪಂಜಿದ ಮಾಸ ಬೋಡನ ಒಲ್ಲ ಸಂಬಂಧದ ಮಾಮಿಲ್ಲ ಎತ್ತಿನ ಪೋದು ಪೋಲ ಒಂಜಿ ಒಂತೆ ಕೊಣತ್ತದ ಮಲ್ಪೆರವಣ ಮಲ್ತದ ಬೋಡ ಏನತ್ತ ತಿಂದದ್ವಲ್ಲ ಪೊಕ್ಕಡೆ ಕಿರಿಕಿರಿ ಮಲ್ಪೊಡ್ಚಿ ಮರ್ಯಾದ್ರೆ ಪಂಜಿನ ಕೊರ್ಪಣ ನಿಂಡೆ ಅಂಚಿನೇನು ಸಾವನು ಕೆನ್ನೆ ಈಡ ಮುಟ್ಟ ಬರಿಯಾರ ತಿರ್ತಿಗೆ ಪಂಜಿನ ಇಪ್ಪೆರ ನಡೆದಿರ ಸಿಕ್ಕಿತು. ಯಾವುದು? ಎರಡು ಬೆನ್ನಿಗೆ ಬಿತ್ತು ಬಿಟ್ರೆ ಬೇರೆ ಏನು ಸಿಕ್ಕಲಿಲ್ಲ. ನಿನಗೊಂದು ಗಾದೆ ಗೊತ್ತುಂಟ? ಏನು? ತಾನು ಹೋದರೆ ಉಪ್ಪಿನಕಾಯಿ. ಅದ್ಯಾಕ? ಮತ್ತೆ ತಾನು ಹೋದರೆ ಉತ್ತಮ, ಉಪ್ಪಿನ ಮಗ ಹೋದರೆ ಮಧ್ಯಮ, ಮಗ ಹೋದರೆ ಮಜ್ಜಿಗೆ, ಹಾಲು ಹೋದರೆ ಹಾಲು, ತಾನು ಹೋದರೆ ಉಪ್ಪಿನಕಾಯಿ. ಹಾಗೆಲ್ಲ ನೀವೆಲ್ಲ ಹೋಗುದು ಬೇಡ. ನೀವು ಎಷ್ಟಾದರೂ ಕೆಲಸದಲ್ಲ. ಹೌದೌದು. ಒಂದದ್ದು ನಾನಲ್ವಾ? ಹೌದೌದು. ಅವ ನನಗೆ ಸರಿಸಾಟಿ. ಸ್ವರ್ಗ ಸಾಯ್ಬೇಕು, ತಾನು ಪಡಿಬೇಕು. ನೀನು ಸ್ವರ್ಗವನ್ನೇ ಕೊಂದಾಕಿಬಿಟ್ಟ. ಹಾಗೆಲ್ಲ ಪುಣ್ಯಾತ್ಮ. ಈ ಭೂಮಿಯ ಮೇಲೆ ನಾವು ಒಳ್ಳೇದು ಮಾಡ್ತೇವೆ. ಆಗ ನಾವು ಕೇಳಿದೇನು? ಏನು? ನಮಗೆ ಸ್ವರ್ಗ ಬೇಕು ಅಂತ. ಆಗ ನಾವು ಸಾಯ್ಬೇಕು, ಸ್ವರ್ಗವನ್ನು ಪಡಿಬೇಕು. ಸತ್ತ ಮೇಲೆ ಸ್ವರ್ಗ ಉಂಟು ಅಂತ ಯಾರು ಹೇಳಿದ್ರು? ಸ್ವರ್ಗ ಸಾಯ್ಬೇಕು, ನಾವು ಪಡಿಬೇಕು. ಹಾಗೆಲ್ಲ ಪುಣ್ಯಾತ್ಮ. ಹಾಗೆಲ್ಲವೇ ಆಯ್ತು, ಯಾವ್ದಾದ್ರು ಒಂದು ಸಾಯಿ. ನಾವು ಸಾಯ್ಬೇಕು, ಸ್ವರ್ಗ ಪಡಿಬೇಕು. ಹೌದು. ಸ್ವರ್ಗ ಸತ್ತು ನಾವು ಪಡೆಯೋದಲ್ಲ. ಆಯ್ತು ಆಯ್ತಣ್ಣ, ನಾವಿಲ್ಲಿ ಕಾಯ್ತಾ ಇರ್ತೇವೆ, ನೀವು ಹಿಡ್ಕೊಂಡು ಬನ್ನಿ. ಆಯ್ತು ಯಾಕೆ ಮುಟ್ಟ ಹುಡುಗನೈದಿ ತೋರ್ಮ್ಯ ನಮ್ಮ ಹಂದಿ ಜಮದಿ ನೀಜಾಮ್ಯ ಪುಟ್ಟ ಹುಡುಗ ತೋರ್ಮ್ಯ ನಮ್ಮ ಹಂದಿ ಜವದಿ ನೀ ತೋರ್ಮ್ಯ ನಮ್ಮ ಹಂದಿ ಜವದಿ ಸಾರ್ಮ್ಯ ವ್ಯರ್ಥ ಗೆಡ್ತೈತೆ ನೀನು ಸಾರ್ಮ್ಯ ವ್ಯರ್ಥ ಗೆಡ್ತಿ ನೀನು ಬಲು ಜೋಗಿ ಕೇಳೋ ಇನ್ನು ಯಾರ್ನಿ ಮುಟ್ಟ ಹುಡುಗನೈದಿ ತೋರ್ಮ್ಯ ನಮ್ಮ ಹಂದಿ ಜವದಿ ಪುಟ್ಟ ಹುಡುಗ ನಿನಗೆ ಬಾಯಿ ಬರ್ತದ? ನಿನ್ನ ಹಾಗ ಇವ ಪೊಟ್ಟ ಬಾಲನಿಗೆ ಬಾಯಿ ಬರ್ತದೆ. ಇವನಿಗೆ ಪೊಟ್ಟ ಬಾಳ ಅಲ್ಲ, ಪುಟ್ಟ ಬಾಳ. ಪೊಟ್ಟ ಬಾಳ, ಪೊಟ್ಟ ಬಾಳ ಅಲ್ವಾ? ಪುಟ್ಟ ಬಾಳ. ಪುಟ್ಟ ಬಾಳ ಮಾತಾಡ್ಬೇಡ. ಆಯ್ತು. ನಿನ್ನನ್ನು ನೋಡುವಾಗ ಒಂದು ಊರಿನ ರಾಜನ ಮಗ ಅತ ನೀನೇ ಒಂದು ರಾಜನು ಎಂಬ ಮುಖದಲ್ಲಿ ಲಕ್ಷಣ ಕಾಣುತ್ತಾ ಇದೆ. ಒಳ್ಳೇದು. ಅಯ್ಯ, ಏನ್ ಈ ಕಾಡಿಗೆ ಬರ್ಬೇಕಾದ್ರೆ ಸ್ವಲ್ಪ ಎದೆಗಾರಿಕೆ ಬೇಕು, ಓಹೋ, ಪೌರುಷ ಬೇಕು, ಶಕ್ತಿ ಬೇಕು, ಯುಕ್ತಿ ಬೇಕು. ಅದನ್ನೆಲ್ಲ ಮರೆತು ದಟ್ಟವಾದ ಕಾಡಿಗೆ ನೀನು ಬಂದಿದ್ದಿ. ಬಂದದ್ದೇನು ತಪ್ಪಲ್ಲ.
ಈಗ ನನಗೆ ಅರಿವಾಗ್ತಾ ಉಂಟು. ಯಾವುದು? ದಾರಿ ತಪ್ಪಿ ನೀನು ಬಂದದ್ದ. ಇವ ದಾರಿ ತಪ್ಪಿದ ಮಗನ. ದಾರಿ ತಪ್ಪಿದ ಮಗನಾಗೆ ಕಾಣ್ತಾನೆ. ಇವನಿಗೆ ದಾರಿ ಸರಿ ಇಲ್ವಾ? ದಾರಿ ಸರಿ ಇಲ್ಲ. ಸರಿ ನಾವು ಕೊಂದಂತ ಅಂದಿಯ ಮೇಲೆ ಎಡದ ಕಾಲನ್ನು ಇಟ್ಟು ಬಂದವರಿದ್ದಾರೆ ನಮ್ಮವರು ಕೇಳಲಿಕ್ಕೆ. ಅವರಿಗೆ ಬಾಯಲ್ಲಿ ಉತ್ತರ ಕೊಡ್ಲಿಲ್ಲ, ಕೈಯಲ್ಲೇ ಉತ್ತರ ಕೊಟ್ಟಿದ್ದಿ. ನನಗೆ ಪ್ರಾಯ ಎಷ್ಟಾಯ್ತು ಗೊತ್ತುಂಟಾ? ನನಗೆ ಇವ ಹೊರತದ್ದು ಇನ್ನು ಸಾಯಲಿಕ್ಕೆ ಮಾತ್ರ ಬಾಕಿ. ಅಷ್ಟು ಪ್ರಾಯ ಆಯ್ತು. ಅವರಿಗೆ ಕೈ ಮಾಡಿದೆಲ್ಲ ಬಿಡು. ನೀನು ಕೊಟ್ಟ ಸ್ವಲ್ಪ ಕಡಿಮೆ ಆಯ್ತು, ಇನ್ನು ಕೊಡಬೇಡ. ಆಯ್ತು, ಇನ್ನು ಹೊಡಿಲಿಕ್ಕೆ. ಹಾಗಾಗಿ ಯಾವ ಊರಿನವ, ಯಾರೆಲ್ಲ ಬಂದವರು, ಅಪ್ಪಮ್ಮ ನೋಡ್ಲಿಕ್ಕೆ ಉಂಟ, ಅಪ್ಪಮ್ಮ ಇದ್ದಾರ, ಆ ವಿಚಾರವನ್ನು ಎಲ್ಲವನ್ನು ತಿಳಿಸಿ. ಪ್ರಾಣಿಗಳನ್ನು ಕೊಂದು ಮಾಂಸವನ್ನು ತಿನ್ನುವಂತಹ ಸಾಮಾನ್ಯ ಕಿರಾತ ನೀನು. ನಮ್ಮ ಅಭ್ಯಾಸ. ನಿನ್ನಂತವರಲ್ಲಿ ನನ್ನ ಪರಿಚಯವನ್ನು ಹೇಳಬೇಕಾದಂತಹ ಅಗತ್ಯವೂ ನನಗಿಲ್ಲ. ನಮ್ಮ ಊರಲ್ಲಿ ನಾವು ಬೇಟಾಡಿದ್ರೆ ಮತ್ತೆ ಯಾರು ಬೇಟೆ ಆಗಲಿ, ಒಳ್ಳೆಯದು. ವಿಶ್ರಾಂತಿಯಲ್ಲಿದ್ದೆ, ಪಕ್ಕನೆ ಒಂದು ಹಂದಿ ಮರಿಯು ಕಾಣ ಸಿಕ್ಕಿತು. ಬೇಟೆಯನ್ನಾಡಿದೆ. ಪರಿಣಾಮವಾಗಿ ನನ್ನ ಶರವು ತಾಗಿ ನನ್ನ ಕಾಲಬುಡಲ್ಲಿ ಹಂದಿ ಬಿದ್ದಿದೆ. ಅದನ್ನು ನೋಡಿದಂತಹ ನೀನು ಹಂದಿಗೊಂದದ್ದು ನಾನು ಕೊಡು ಎನ್ನುವ ಹಾಗೆ ಕೇಳುತ್ತಾ ಇದ್ದೀಯಲ್ಲ. ಖಂಡಿತವಾಗಿ ಇಲ್ಲ, ಕೊಂದದ್ದು ನಾನು. ಆದ್ರೆ ಹಂದಿ ಆಸೆ ನನಗಿಲ್ಲ. ನಿನಗೆ ಬೇಕೋ ಕೇಳು, ಕೊಡ್ತೇನೆ. ಇಲ್ಲದಿದ್ರೆ ಜಾಗ್ರತೆ. ಇವರಲ್ಲಿ ಮಾತಾಡಿ ನಮಗೆ ಮೇಲು ಸಾಗಿಸಲಿಕ್ಕೆ ಆಗುದಿಲ್ಲ. ಈಗ ನಾಯಿ ಕೊಂದದ್ದು ಅಂತ ನಾವು ಗಲಾಟೆ ಮಾಡಿದ್ರೆ ಏನಾಗುತ್ತೆ? ನಾಯಿ ಯಾರು ಕೊಳ್ತಾರ? ಅಲ್ಲ, ನಾಯಿ ಅದನ್ನ ಏನ್ಕೊಳ್ಬೇಕು? ಅಲ್ಲ, ನಾವು ಕೊಂದದ್ದು ನಾನು ಕೊಂದದ್ದು ಎಂಬ ಗಲಾಟೆ ನಮಗೆ. ಈಗ ನಮ್ಮೊಳಗೆ ಗಲಾಟೆ ಬೇಡ. ಈ ಕಾಡಲ್ಲಿ ಒಂದು ಪಂಚಾಯತಿಗೆ ಆಗ್ಬೇಕು. ಪಂಚಾಯತಿ ಆಗ್ಬೇಕು. ಪಂಚಾಯತಿಗೆ ಮಾಡ್ಬೇಕಾದ್ರೆ ನಾನಾಗುದಿಲ್ಲ. ನಾನಾದೀತ ನೀನು ಗೊಬ್ಬರ ಹೊರಲಿಕ್ಕೆ ನೀನಾಗ್ಲಿಕ್ಕಿಲ್ಲ. ಅವ ನಮ್ಮ ವಿರೋಧಿ, ಅವಾಗ್ಲಿಕ್ಕಿಲ್ಲ. ಅಲ್ಲಿ ಕೂತಿದ್ದಾರೆ ಅವರಾಗ್ಲಿಕ್ಕೆ ಯಾಕೆ? ಇವನ ಮೇಲೆ ಅಭಿಮಾನ ಇದ್ರೆ ಇವನಿಗೆ ಏನಾದರೂ ವಹಿಸ್ಕೊಂಡ್ರೆ. ಹೌದೌದು, ಅವ ಹಾರುವಾಗ ಬಡಿತಾ ಇದ್ರು. ಅವರಾಗ್ಲಿಕ್ಕಿಲ್ಲ. ಅವರು ನನ್ನ ಅಭಿಮಾನಿ. ನಾವು ಬರುವಾಗ ಬರೀತೀವಿ. ಹೌದು. ಹಾಗಾಗಿ ಆಗ್ಲಿಕ್ಕೆ ಅವರೆಲ್ಲ ನಮ್ಮವರು. ಅವರ ಜನವು ಬೇಡ, ನಮ್ಮ ಜನವು ಬೇಡ. ಮೂರನೆಯವರು ಯಾರಾದ್ರೂ ಇದ್ದಾರ ಅಂತ? ಯಾರು ಮೂರನೆಯವರು? ಯಾರು? ಮೂರನೇ ನಮ್ಮ ಮುಸುಟಿಗೆ ಭಾವಿಸ್ತೇನೆ. ಮೂರನೇ ಅಲ್ಲ, ಮೂರನೇ ಜನ ಜಗತ್ತಿ ಯಾರು ಇದ್ದಾರೋ ನೋಡ್ತೇನೆ ಎಂಬುದನ್ನು ನೋಡ್ತೇನೆ. ಕ್ರೈಸ್ತನ ಒಳ್ಳೆ ದೊಡ್ಡ ಬಂಡೆಯ ಮೇಲೆ ಒಬ್ರು ಬಿಳಿ ಬಟ್ಟೆ ಹಾಕಿ ಕೂತವ್ರೆ. ತಲೆ ಮೇಲೆ ಉಂಟು? ತಲೆ ಮೇಲೆ ಏನು ಕಾಣುವುದಿಲ್ಲ ಇವಾಗ. ಹೌದು. ಕೆಂಪು ಮುಂಡಾಸಿಲ್ವಾ? ಇಲ್ವಾ? ಬಿಡಿ, ಕಪ್ಪು ಕೂದಲುಂಟು ಅಷ್ಟೇ. ಗಾಳಿಗೆ ಹೋಯ್ತಾ ಅಂತ ಇರ್ಬಹುದು. ಕ್ರೈಸ್ತನ ನಮಗೆ ಮುಂದಾಸು ಬೇಡ. ಅವರು ಮಾತಾಡಿದ್ರೆ ಸಾಕು. ಅವರ ಹತ್ರ ಈಗ ಹೋಗಿ ನಾವು ಒಂದು ಭಿನ್ನಪ ಮಾಡಿ. ಹೇಗೆ? ನೀನು ಹೋಗಿ ಮಾತಾಡ್ಬೇಕು. ನಮಗೆ ಇಬ್ಬರಿಗೆ ಜಗಳ ಆಗುತ್ತಾ ಉಂಟು. ಅಂತಿಮ ಆಗ್ಲಿಲ್ಲ. ಅಂತಿಮ ಆಗ್ಬೇಕಾದ್ರೆ ತೀರ್ಮಾನ ಬೇಕಲ್ಲ? ಹೌದಲ್ಲ? ಅಂತಿಮ ತೀರ್ಮಾನಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ನಮಗೆ ಯಾವುದಾದ್ರೂ ಕೊನೆ ಮುಟ್ಟಬೇಕಲ್ಲ? ಅದಕ್ಕಾಗಿ ಒಂದು ಉಪಾಯದಲ್ಲಿ, ಸರಿಯಾಗಿ ಕೇಳು ಆಯ್ತಾ, ಒಂದು ಉಪಾಯದಲ್ಲಿ ಒಂದು ಪಂಚಾಯತಿಗೆ ಆಗಿದೆ. ಆಯ್ತು, ನಾನು ಹೇಳ್ತೇನೆ. ಅಣ್ಣ, ರಾಮ್ ರಾಮ್ ರೀ ಅಣ್ಣ. ಅಣ್ಣ, ವಂದಿದೀಪೆ ಅಣ್ಣ ನಿಮಗೆ. ವಂದಿಸ್ತೇನೆ ಅಣ್ಣ. ಇಲ್ಲಿ ನಮ್ಗೆ ಒಂದು ಸಣ್ಣದೊಂದು ಸಮಸ್ಯೆ ಆಯ್ತಣ್ಣ. ಸಮಸ್ಯೆ ಆಯ್ತಣ್ಣ. ಅಣ್ಣ, ಈಗ ಅಂದ್ರೆ ನಮ್ಮವರು ನಮ್ಮ ಕ್ರೈಸ್ತನ ಒಂದು ಅಲ್ಲಿಗೆ ಕ್ರೈಸ್ತನ ಅವರೊಂದು ಬಾಣ ಬಿಟ್ಟವ್ರ. ಆಮೇಲೆ ಅದೇ ಹಂದಿಮರಿಗೆ ಮತ್ತೊಬ್ಬ ಮಾರಿ ಮನುಷ್ಯ ಬಾಣ ಬಿಟ್ಟವ್ರು. ಮನುಷ್ಯ ಈಗ ನಾಯಿ ಕೊಂದದ್ದು ಅಂತ ನಮ್ಮ ಮಧ್ಯೆ, ನಾನು ಕೊಂದದ್ದು ನಮ್ಮ ಮಧ್ಯೆ ಜಗಳ ಆಯ್ತಾನ. ಈಗ ನಮ್ಮ ಕ್ರೈಸ್ತನನ್ನು ಮಾತಾಡವ್ರೆ. ನಿಮ್ಮ ಮುಖದಲ್ಲಿ ನಿಮ್ಮ ಮುಖ, ನನ್ನ ಮುಖಾಂತರ ₹1 ಒಂದು ಪಂಚಗಜ್ಜೆ. ಅದೇ ತೆಂಗಿನಕಾಯಿಯ ಕ್ರಯ ಎಷ್ಟು ಉಂಟು? ₹1 ಪಂಚಗಜ್ಜೆ ಹೇಗೆ?
ಕೇಳಿ ಬನ್ನಿ. ಕೇಳಿ. ಕೃಷ್ಣಣ್ಣ ಉತ್ತರ ಸಿಕ್ಕಿತ್ತ? ಉತ್ತರ ಸಿಗಲಿಲ್ಲ ಅಣ್ಣ. ಹೇಳು. ಅವರು ಹೇಳ್ತಾವ್ರೆ ಅಣ್ಣ, 1 ರೂಪಾಯಿಯಲ್ಲಿ ಒಂದು ಪಂಚಕಚೆ ಆಗೋಲ್ಲ. ನಾನು ಹೋಗಲಿಲ್ಲ ಅಂತ ಹೇಳಿದ್ದೇನೆ. ತೆಂಗಿನಕಾಯಿಗೆ ಬೆಲೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಈಗ ತೆಂಗಿನಕಾಯಿಗೆ ಬೆಲೆ ಹೆಚ್ಚಾಗಿದೆ. ಯಾಕೆ 1 ರೂಪಾಯಿಗೆ ಒಂದು ಪಂಚಕಚೆ ಆಗಬೇಕು? ಆಗೆಲ್ಲ ಪುಣ್ಯಾತ್ಮ 1 ರೂಪಾಯಿಗೆ ಒಂದು ಪಂಚಗಜ ಎಲ್ಲಿಯೂ ಸಿಗುವುದಿಲ್ಲ. ಆ ಕಾಲ ಹೋಯ್ತು. 1 ರೂಪಾಯಿದಲ್ಲಿ ಒಂದು ಪಂಚಾಯತಿ. ಆಯ್ತು ರಾಮ ರಾಮಣ್ಣ ಅಣ್ಣ, ಅದು 1 ರೂಪಾಯಿಗೆ ಒಂದು ಪಂಚಗಜ ಅಲ್ಲಣ್ಣ. ಮತ್ತೆ ಅದಂದ್ರೆ 1 ರೂಪಾಯಿದಾಗೆ ಒಂದು ಪಂಚಾಯತಿಗೆ ನೀವು ಮಾಡ್ಬೇಕು ಅಂತ ಹೇಳ್ತಾವ್ರೆ. ಉಪಾಯದಲ್ಲಿ ಪಂಚಾಯತಿಗೆ ಅಂದ್ರೆ ನಿಮ್ಮ ಹತ್ರವೇ ಬಂದದ್ದು ಅಂತ ಹೇಳಿದ್ರೆ ನೀವು ಭಾಗವತಾತ್ಮ ಅಂತ ನಮ್ಗೆ ಗೊತ್ತಾಯ್ತು. ಯಾರು ಭಾಗವತಾತ್ಮ ಭಾಗವತ? ಹೌದೌದು. ಅದಂದ್ರೆ ಒಂದೊಂದು ಅಕ್ಷರಕ್ಕೆ ಒಂದೊಂದು ಅರ್ಥ ಆಯ್ತಣ್ಣ. ಬಕಾರೋ ಭಗವತ್ ಅದು ಬೇಡ. ಹಾಗಣ್ಣ, ನಿಮ್ಮ ಕಾಲಘಟ್ಟದಲ್ಲಿ ನಾವು ಸಮಸ್ಯೆಯನ್ನು ಇಟ್ಟವ್ರಲ್ಲ, ಹಾಗೆ ನೀವೊಂದು ಇದೊಂದು ಪಂಚಾಯತಿಗೆ ಅಂತ ನೀವು ಯುದ್ಧ ಮಾಡಿ ಯಾರು ಗೆದ್ದರೆ ಅವರು ಹಂದಿಯನ್ನು ಬರ್ಕೊಂಡ್ರೆ. ಈಗ ಮಾಡಿದ್ದೆ ನಮ್ಮದು ತುಂಬಾ ಉದ್ದ ಆಯ್ತಲ್ಲ, ಇನ್ನೆಲ್ಲಿಗೆ ಉದ್ದ? ಈಗ ಚುರುಕು ಮಾಡಿ ಹೇಳ್ತಾ ಇದ್ದಾರಲ್ಲ, ಚುರುಕು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ನೊಂದು ಯುದ್ಧ ಮಾಡುದು. ಬೆಟ್ ಮಾಡ್ಬೇಕು. ಅಣ್ಣ ಯಾವ ತೀರ್ಮಾನ ಆಯ್ತು? ಅಣ್ಣ ಅವರು ಹೇಳ್ತಾವ್ರೆ, ನೀವು ಮಾತಾಡಿ ಪ್ರಯೋಜನ ಇಲ್ಲ, ಇಬ್ಬರು ಯುದ್ಧ ಮಾಡಿ ಯಾರು ಗೆಲ್ತಾರೋ ಅವರಿಗೆ ಹಂದಿ ಅಂತ ಹೇಳ್ತಾವ್ರೆ. ನಮ್ಮ ಬಾಲಿಗೆ ಜಯ ಸಿಕ್ಕಿದೆ. ನಮ್ಮ ಬಾಲಿಗೆ ಜಯ. ಕೇಳಿಕೊಳ್ಳಿ, ನನ್ನ ಮಾತುಗಳು ಭಟ್ಟವಾಗಿಲ್ಲ. ಎಡ ಮುಡಿ ಬಂಧಿಸ್ತೇನೆ. ಬಳಿಗಿದ್ದ ಮಾಂಡವ್ಯ ಯಾತ್ರವಾದಿ ಮೊದಲೇ ನಮ್ಮಿಂದ ಸಾಯ್ತೈತೆ. ಸಾಯ್ತೆಗಿ ಅಲ್ಲಿಂದ ಇದು ನನ್ನ ಒಡೆತ. ನಿನ್ನ ಬಾಣ ಅಲ್ಲಿಗೆ ರಕ್ತ ಬಂದಿದೆ. ಮತ್ತೆ ಬೇಡ ಅಲ್ಲಿ ನಿಮ್ಗೆ ಬೇಡ. ನೀನು ಯಾವ ದಯದಿಂದ ಬಂದದ್ದು? ಬೇಡ. ಲೋಕೇಶನ ದಯದಿಂದ. ಉಪೇಶನ ಇದರಲ್ಲಿ ಯಾವುದು ನಡೆಯುತ್ತಿಲ್ಲ. ನಾನು ಯಾರು ಗೊತ್ತಾ? ಈಶಾ. ನಾನೇ. ಆಯ್ತು, ಅಂದು ಕೊಡ್ತೇನೆ.